ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕುದುರೆಮುಖ ಕಬ್ಬಿಣದದಿರು ಕಂಪನಿಗೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬರೆಯುವ ಪುಸ್ತಕ ಕೊಡುಗೆ ನೀಡುವ ಬಗ್ಗೆ ಮನವಿಯನ್ನ ಮಾಡಿದ ಮೇರೆಗೆ ಸಂಸ್ಥೆಯ ಚೇರ್ಮನ್ ಆಗಿರುವ ಟಿ ಸ್ವಾಮಿನಾಥನ್ ಅವರು 1 ಲಕ್ಷ ರೂಪಾಯಿ ಮೌಲ್ಯದ ಪುಸ್ತಕವನ್ನು ಕುದುರೆಮುಖ ಕಬ್ಬಿಣದದಿರು ಸಂಸ್ಥೆಯಲ್ಲಿ ಹಸ್ತಾಂತರಿಸಿದರು. ಈ ಸಂದರ್ಭ ಮಾತನಾಡಿದ ಅವರು ಪತ್ರಕರ್ತರ ಸಂಘದ ವತಿಯಿಂದ ಉತ್ತಮ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದು ಕುದುರೆಮುಖ ಕಬ್ಬಿಣದದಿರು ಸಂಸ್ಥೆ ಸದಾ ಪ್ರೋತ್ಸಾಹ ನೀಡಲಿದೆ ಎಂದು ಹೇಳಿದರು. This will help every needy children for getting their education. So education is the root cause for giving the socio-economic upliftment. So that is the reason KSL is always extending the help whatever possible manner for the neighborhood in and around Bangalore. And this cause especially it is a very special for KSL because people like me, I also came from a village background and I know how the children will suffer for want of books and for any help for getting educated. So we felt it's a very noble cause and there is a necessity to extend our help. So we readily agreed and we have provided books for the school children, especially the commerce school children, where they really find it to even get notebooks or books for their education. And today we joined together and we have given this small contribution from KSL side. ಅರಣ್ಯ ಇಲಾಖೆ ಅಧಿಕಾರಿಯಾಗಿರುವ ಡಾಕ್ಟರ್ ದಿನೇಶ್ ಕುಮಾರ್ ಅವರು ಮಾತನಾಡಿ ಪತ್ರಕರ್ತರು ವರದಿ ಮಾಡುವ ಜೊತೆಗೆ ಗ್ರಾಮದ ಅಭಿವೃದ್ಧಿಗೆ ಸಹಕರಿಸುತ್ತಿರುವುದು ಇತರರಿಗೂ ಮಾದರಿ ಎಂದು ಹೇಳಿದರು. ಅಧ್ಯಕ್ಷರು KSL ಅವರು ಮಕ್ಕಳಿಗೆ ಶಾಲಾ ಬಡ ಮಕ್ಕಳಿಗೆ ಅದರಲ್ಲೂ ಸಹ ತುಂಬಾ ರಿಮೋಟ್ನಲ್ಲಿ ವಾಸಿಸುವ ಮತ್ತು ಅಲ್ಲಿ ಶಾಲೆಗೆ ಹೋಗ್ತಿರುವ ಮಕ್ಕಳಿಗೆ KSL ವತಿಯಿಂದ 1 ಲಕ್ಷ ಕೊಡುಗೆಯನ್ನು ಮಕ್ಕಳಿಗೆ ಬುಕ್ ನೀಡುವ ಮೂಲಕ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಸಂಘದ ಅಧ್ಯಕ್ಷರ ಅಪೇಕ್ಷೆಗಳ ಮೇರೆಗೆ ಸಂಘ ಪದಾಧಿಕಾರಿಗಳ ಅಪೇಕ್ಷೆ ಮೇರೆಗೆ ಅವರೇನು ದೇಣಿಗೆ ಕೊಟ್ಟಿದ್ದಾರೆ ಇದು ನಿಜವಾಗಲೂ ತುಂಬಾ ಅತ್ಯುತ್ತಮ ಕೊಡುಗೆ. ಯಾಕೆಂತಂದ್ರೆ ಮಕ್ಕಳಿಗೆ ಭವಿಷ್ಯ ನಿರ್ಧರಿಸುತ್ತೆ ಆ ಒಂದು ಬುಕ್ಸ್ ಸಹ ಇಲ್ಲೇನು KSL ಇಂದ ವಿತರಣೆ ಆಗಿದೆ. ಸೊ ಸಾಹೇಬ್ರ KSL ಅಧ್ಯಕ್ಷರು ಹೇಳಿದಾಗೆ ಅವರ ನಡೆದು ಬಂದಂತಹ ದಾರಿಗಳು ಈಗಿನ ಆ ಥರ ಮಕ್ಕಳಿಗೆ ಒಂದು ಮಾದರಿ ನಿರ್ದರ್ಶನ ಆಗ್ತದೆ. ಅವ್ರು ಕೊಟ್ಟರೆ ಕೊಡುಗೆ ತುಂಬಾ ಅಪಾರ. ಮುಂದಿನ ದಿನಗಳಲ್ಲೂ ಇಂಥ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಚೆ ಅವರು ಪತ್ರಕರ್ತರ ಸಂಘ ಬ್ರ್ಯಾಂಡ್ ಮಂಗಳೂರು ಗ್ರಾಮ ವಾಸ್ತವ್ಯ ಮತ್ತಿತರ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನ ನೀಡಿದರು. ಪತ್ರಕರ್ತರ ಸಂಘದ ಇಬ್ರಾಹಿಂ ಅಡ್ಕಸ್ಥಳ, ಭಾಸ್ಕರ್ ರೈ, ಕುದುರೆಮುಖ ಸಂಸ್ಥೆಯ ಜನರಲ್ ಮ್ಯಾನೇಜರ್ಗಳಾದ ರಾಮಕೃಷ್ಣ ರಾವ್, ದಾಸಪ್ಪ ಶೆಟ್ಟಿ, ಪಬ್ಲಿಕ್ ರಿಲೇಷನ್ ಅಧಿಕಾರಿ ಮುರುಗೇಶ್, ಅರಣ್ಯ ಅಧಿಕಾರಿ ಪ್ರಶಾಂತ್ ಪೈ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.